ಮಕ್ಕಳುಗಳು ಮನುಕುಲಕ್ಕೆ ಆರೋಗ್ಯಕರವಾದಂತಹ ವಾತಾವರಣದಲ್ಲಿ ಮನುಕುಲದ ಒಳ್ಳೆಯ ಆಶಯಗಳತ್ತ ಮುಖ ಮಾಡಲಿಕ್ಕೆ ಬೇಕಾದಂತಹ ಪಠ್ಯಗಳನ್ನು ನಾವು ಮಕ್ಕಳಿಗೆ ಕೊಡಬೇಕಾಗ್ತದೆ. ಆರ್ಎಸ್ಎಸ್ ತತ್ವ ಸಿದ್ಧಾಂತಗಳನ್ನು ತುಂಬಿ ವಿದ್ಯಾರ್ಥಿಗಳ ಮನಸ್ಸನ್ನು ಕಲುಷಿತಗೊಳಿಸುವ ಕೆಲಸಕ್ಕೆ ಸರ್ಕಾರ ಕೈ ಹಾಕಿದೆ. ಈ ಕೂಡಲೇ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯಿಂದ ರೋಹಿತ್ ಚಕ್ರತೀರ್ಥನನ್ನು ವಜಾ ಮಾಡಬೇಕು ಎಂದು ಸಾಹಿತಿ ಗಂಗಾಧರಯ್ಯ ಒತ್ತಾಯಿಸಿದರು. ನಗರದಲ್ಲಿ ಮಾತನಾಡಿದವರು, ಪಠ್ಯಪುಸ್ತಕ ಪರಿಷ್ಕರಣೆಯ ನೆಪದಲ್ಲಿ ಇತಿಹಾಸವನ್ನು ತಿರುಚುವ ಪ್ರಯತ್ನ ನಡೆದಿದೆ. ಸರ್ಕಾರ ಮನಬಂದಂತೆ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ರೋಹಿತ್ ಚಕ್ರತೀರ್ಥ ವಜಾಗೊಳಿಸಬೇಕು, ಇಲ್ಲವೇ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ರಾಜೀನಾಮೆ ನೀಡಬೇಕು. ಇಡೀ ರಾಜ್ಯವೇ ಹೊತ್ತಿ ಉರಿಯುತ್ತಿದ್ದರೂ ಶಿಕ್ಷಣ ಸಚಿವರು ಈ ಬಗ್ಗೆ ಸ್ಪಷ್ಟನೆ ನೀಡಿಲ್ಲ ಎಂದು ಹೇಳಿದರು. ಶಿಕ್ಷಣ ಸಚಿವರೇ, ನಿಮಗೆ ಧೈರ್ಯವಿದ್ದರೆ ಬಸವಣ್ಣ, ಅಂಬೇಡ್ಕರ್, ಕುವೆಂಪು ನನಗೆ ಇಷ್ಟ ಇಲ್ಲ ಎಂದು ಹೇಳಿ ಚುನಾವಣೆ ಎದುರಿಸಿ ಗೆದ್ದು ಬನ್ನಿ. ಚುನಾವಣಾ ಸಮಯದಲ್ಲಿ ಅವರೆಲ್ಲ ಬೇಕು, ಆದರೆ ಪಠ್ಯ ಪುಸ್ತಕದಲ್ಲಿ ಏಕೆ ಬೇಡ ಎಂದು ಅವರು ಪ್ರಶ್ನಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಹೊನ್ನವಳ್ಳಿ ಕೆಎಸ್ ಸ್ವಾಮಿ, ಕುಂದೂರು ತಿಮ್ಮಯ್ಯ, ಮನೋಹರ್ ಪಟೇಲ್, ಬಸ್ತಿಯಲ್ಲಿ ರಾಜಣ್ಣ, ಉಜ್ಜಜ್ಜಿ ರಾಜಣ್ಣ, ಸಾಹಿತಿಗಳು, ರೈತ ಸಂಘದ ಮುಖಂಡರು ಹಾಜರಿದ್ದರು. ವರದಿ ಆನಂದ್ ತಿಪಟೂರು. ಪಠ್ಯಪುಸ್ತಕ ಪರಿಷ್ಕರಣೆಯ ನೆಪದಲ್ಲಿ ನಡೀತಾ ಇರ್ತಕ್ಕಂತಹ ಇಲ್ಲಿನ ಬಹುತ್ವದ ನೆಮ್ಮದಿಯನ್ನು ಹಾಳು ಮಾಡುವ ಕ್ರಿಯೆ ಏನಿದೆ, ಇದನ್ನು ಎಲ್ಲ ಪ್ರಜ್ಞಾವಂತ ಮನಸ್ಸುಗಳು ಕೂಡ ಅಥವಾ ಎಲ್ಲ ಪ್ರಜ್ಞಾವಂತ ಮನಸ್ಸುಗಳಿಗೆ ಕಣ್ಣಿಗೆ ರಾಚುವಂತೆ ಮಾಡ್ತಾ ಇರ್ತಕ್ಕಂಥ ಈ ಕ್ರಿಯೆಯನ್ನು ಮೊದಲನೇದಾಗಿ ನಾವೆಲ್ಲ ಖಂಡಿಸಬೇಕಾಗುತ್ತೆ. ಪಠ್ಯಪುಸ್ತಕ ಪರಿಷ್ಕರಣೆ ಇದೇನು ಹೊಸದಲ್ಲ. ಇದು 5 ವರ್ಷ 6 ವರ್ಷಕ್ಕೆ ಹೀಗೆ ನಡೀತಲೇ ಇರ್ತಾರೆ. ಯಾವ ಸರ್ಕಾರವೂ ಕೂಡ ಒಂದು ಪಠ್ಯಪುಸ್ತಕ ಪರಿಷ್ಕರಣೆಯ ಕಾರ್ಯದಲ್ಲಿ ಹೀಗೆ ಈ ಸರ್ಕಾರ ಮಾಡಿದ ರೀತಿಯಲ್ಲಿ, ಈ ಮಂತ್ರಿಗಳು ಮಾಡ್ತಾ ಇರುವ ರೀತಿಯಲ್ಲಿ ನೇರವಾಗಿ ಪಠ್ಯಪುಸ್ತಕ ಸಮಿತಿಯಲ್ಲಿ ಕೈ ಹಾಕುವುದನ್ನು ಹಿಂದೆ ನಾವಿದ್ದು ನೋಡಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಮಗೆಲ್ಲರಿಗೂ ಕೂಡ ಡಿಗ್ರಿ ಹೋಲ್ಡರ್ಸು ಎಲ್ಲ ಇಲ್ಲಿದ್ದೀವಿ. ಕರ್ನಾಟಕದ ಜನತೆಗೆ ಈ ರೀತಿಯ ಒಂದು ಪರಿಷ್ಕರಣೆ ಆಗಬೇಕಿದ್ರು ಕೂಡ ಇಷ್ಟೆಲ್ಲ ರಾದ್ಧಾಂತಗಳು ಆಗ್ತಾವೆ ಅನ್ನೋದನ್ನು ಇವರು ಮೊದಲನೇದಾಗಿ ತೋರಿಸ್ಕೊಟ್ಟಿದ್ದಾರೆ. ಪಠ್ಯಪುಸ್ತಕ ಪರಿಷ್ಕರಣೆ ಇದನ್ನು ಅತ್ಯಂತ ಜವಾಬ್ದಾರಿಯುತವಾದಂಥ ಕೆಲಸ ಇದೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಸಾಮಾಜಿಕ ಮೌಲ್ಯಗಳನ್ನು ನೋಡಬೇಕಾಗ್ತದೆ, ಇಲ್ಲಿನ ಬಹುತ್ವದ, ನಮ್ಮ ನಾಡಿನ ಬಹುತ್ವದ ಕಲ್ಪನೆಗಳನ್ನು ನೋಡಬೇಕಾಗ್ತದೆ. ಮಕ್ಕಳುಗಳು ಮನುಕುಲಕ್ಕೆ ಆರೋಗ್ಯಕರವಾದಂತಹ ವಾತಾವರಣದಲ್ಲಿ ಮನುಕುಲದ ಒಳ್ಳೆಯ ಆಶಯಗಳತ್ತ ಮುಖ ಮಾಡಲಿಕ್ಕೆ ಬೇಕಾದಂತಹ ಪಠ್ಯಗಳನ್ನು ನಾವು ಮಕ್ಕಳಿಗೆ ಕೊಡಬೇಕಾಗ್ತದೆ. ಇಲ್ಲಿ ಜಾತಿ, ಧರ್ಮ, ಸಿದ್ಧಾಂತ ಯಾಕೂ ಇದುವರೆಗೂ ಕೂಡ ಮೇಲಾಟಗಳಿಗೆ, ಈ ಜಾತಿ ಧರ್ಮ ಸಿದ್ಧಾಂತಗಳ ಮೇಲಾಟಗಳಿಗೆ ಅವಕಾಶ ಇರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಹೀಗೆ ನೇರ ಒಂದು ಪಠ್ಯಪುಸ್ತಕ ಸಮಿತಿ ಅಂತ ಹೇಳಿದ್ರೆ ಯಾರೋ ಒಬ್ಬ ಕೂತು ಮಾಡೋದಲ್ಲ, ಯಾರೋ 4-5 ಜನ ಕೂತು ಮಾಡೋದಲ್ಲ. ಅದಕ್ಕೆ ಒಬ್ಬ ಅಧ್ಯಕ್ಷ, ಸರ್ವಾಧ್ಯಕ್ಷ ಅಂತ ಇರ್ತಾನೆ. ಅವ್ರ ಕೈ